ಸರಿ ಅದೊಂದು ಅಂದ್ರೆ ರವೀಣ ಅವರೇ ರವೀಣ ಹೇಳಿ ರವಿಚಂದ್ರನ್ ಹೇಳಿ ಗಂಗಾಧರಣ್ಣ ರವೀಣ ಗಂಗಾಧರಣ್ಣ ಅದೊಂದು ಪದ್ಯ ಹಾಡಿ ಯಾವ್ದು ಅದು ನೀವು ಮಾಡಲಿಕ್ಕೆ ಅಂತ ಹೇಳಿದ್ರಲ್ಲ ಮಾಡಲ್ ಯಾವುದು ಯಾರೇ ನೀನು ಚೆಲುವೆ ಅದೊಂದು ಹಾಡಿ 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 ಯಾರೇ ನೀನು ಚೆಲುವೆ ಕೊರಗಪ್ಪಣ್ಣೆ ಬಾರಿ ಮಲ್ಲ ಕಲುವೆ ಸಾಹಿತ್ಯ ತಪ್ಪಿತಾ ತಪ್ಪಿತ ಅಲ್ಲೇ 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 ಆರು ಸಮ ಕೇಂದ್ರ ಮಾತ್ರ ಪದ್ಯ ಹೀಗೆ ಆಡುವುದಲ್ಲ ಹೇಗೆ ಯಾರೇ ನೀನು ಚೆಲುವೆ ನಾರಾಯಣನ್ನೇ ಬಾರಿ ಮಲ್ಲ ಕಲ್ವೇ ನೆಕ್ಕು ಒಂದು ಅದೇ 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 ಅದೇನಾ ಕರೆಕ್ಟ್ ಉಂಟು ಸೆಟ್ರೆ ಇತ್ತಾರು ಇರಗೆ ದೀನ ಅಂದ್ರೆ ನೆಂಕಿದೀನಿ ಅದಲ್ಲ ಹಾಡಿ, ಹಾಡಿ. ಅದರ ಒರಿಜಿನಲ್ ಬೇರೆ ಯಾರೇ ನೀನು ಚೆಲುವೆ ನಿನ್ನಷ್ಟಕ್ಕೆ ನೀನೇ ಓಹೋ ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ ಇದು ಸರಿಯಾದಂತ ಸಾಹಿತ್ಯ ಇದು ಸಾಹಿತ್ಯ ಆಗ ಸ್ವಲ್ಪ ಏನೋ ಕೊಂಕು ಮಾತಾಡಿದ್ರು ಅದಕ್ಕಾಗಿ ನಾನು ಹೇಳಿದ್ದು ಬೇಸರ ಮಾಡಬೇಡಿ ಇಲ್ಲ ಪೆದಂಬಿಗೆ ನೀವು ಪಚ್ಚವೇದಂಬಿ ಇನ್ನು ಹಾಡಿ ಇನ್ನು ಬೇಡ ಬೇಡ ಸಾಕು ಸಾಕು ಬಿಡಿ ಇಲ್ಲ 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 ಅದರಲ್ಲಿ ಇನ್ನುಂಟು ಮುಂಜಾನೆ ಮುಂಜಾನೆ ಏನು? ಮುಂಜಾನೆ ಹೊತ್ತಿನಲಿ ಅದೇ ನಮ್ಮೂರಿನ ದಿಬ್ಬದಲ್ಲಿ ಮುಂಜಾನೆ ಹೊತ್ತಿನಲಿ ಓಹೋ. ನಮ್ಮೂರಿನ ದಿಬ್ಬದಲ್ಲಿ ಆಹಾ ಚಂದ್ರನ ಮೇಲೊಂದು ಕಾವ್ಯವ ಕಟ್ಟಲು ಏಕಾಂತದಲ್ಲಿದ್ದೆ ಆಹಾ. ಮೇಲೆ ನೋಡಿದರೆ ಅಲ್ಲಿ ಆಹಾ. ಚಂದ್ರನಿಲ್ಲ ಬಾನಿನಲ್ಲಿ ಹೀಗಿರುವುದು? ಮೇಲೆ ನೋಡಿದರೆ ಅಲ್ಲಿ ಓಹೋ. ಚಂದ್ರನಿಲ್ಲ ಬಾನಿನಲ್ಲಿ ಆಹಾ. ನೀನೇ ನಿಂತಿದೆಯಲ್ಲಿ ಹೂವಿನಂತ ನಗುವನು ಚೆಲ್ಲಿ ಚಂದ್ರನಿಲ್ಲ ಬಾನಿನಲ್ಲಿ ನೀನೇ ನಿಂತಿದೆಯಲ್ಲಿ ಯಾರೇ 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 ನಿನ್ನಷ್ಟಕ್ಕೆ ನೀನೇ ಅಲೆ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ? ಖುಷಿ ಆಯ್ತು ಖುಷಿ ಆಯ್ತು ಯಾಕೆ ನಗುದು ಮಾಸ್ಟರ್ ಅಲ್ಲಿ ನೀವೀಗ ಚಂದ್ರನಿಲ್ಲ ಬಾನಿನಲ್ಲಿ ಅಂತ ಹೇಳಿದ್ರು ಚಂದ್ರ ಹೇಗೆ? ಮೇಲೆ ನೋಡಿದರೆ ಅಲ್ಲಿ ಚಂದ್ರನಿಲ್ಲ ಗೋಡೆ. ಮೇಲೆ ನೋಡಿದರೆ ಅಲ್ಲಿ ಗೋಡೆಯಲ್ಲೊಂದು ಪಲ್ಲಿ ನೋಡಿ ಆರು ಪ್ರಾಸಬದ್ಧವಾದ ಮಾತು. ಪ್ರಾಸ ಅಲ್ಲ ಅದು ಹೇಳಿಕೊಡ್ಬೇಕಿಲ್ಲ ಅದ್ರ ಗೊತ್ತಾಗುದಿಲ್ಲ ತಮಾಷೆಗೆ ಹೇಳಿದ್ದು ಬೇಸರ ಮಾಡಬಾರ್ದು ತಾವು ತಮಾಷೆಗೆ ಹೇಳಿದ್ದು ಬೇಸರ ಮಾಡಬಾರ್ದು ಆಯ್ತು ಅದು ಏನು ಮಾಸ್ಟ್ರೆ. ಮೇಲೆ ನೋಡಿದರೆ ಅಲ್ಲಿ ಮೇಲೆ ನೋಡಿದರೆ ಅಲ್ಲಿ ಚಂದ್ರನಿಲ್ಲ ಬಾನಿನಲ್ಲಿ ಪಲ್ಲಿ ಅಲ್ಲ ಗೋಡೆಯಲ್ಲಿ ಪಲ್ಲಿ ಅಲ್ಲ ಅದಲ್ಲಿ ಓಮಂಜೂರಿನಲ್ಲಿ ಅದು ಗೋಡೆಯಲ್ಲಿ ಪಲ್ಲಿ